ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ಹೋರಾಟಗಾರರ ದಮ್ಮು ನಿಂತು ಹೋಗಿದೆ. ಮನೆ ಮನೆಗೆ ಹೋಗಿ ಚಡ್ಡಿಯಲ್ಲಿ ನಿಲ್ಲಿಸಿ ಪೊಲೀಸರು ಫೋಟೋ ತೆಗೆದು ಹೋಗಿದ್ರು. ಇನ್ನು ಚಡ್ಡಿಯಲ್ಲಿ ನಿಲ್ಲಿಸಿ ಸ್ಲೇಟ್ ಕೊಡಲು ಒಂದು ಮಾತ್ರ ಬಾಕಿ ಇದೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ವ್ಯಂಗ್ಯ ಮಾಡಿದ್ದಾರೆ. ಹೊಸ ಕಮಿಷನರ್ ಎಸ್ಪಿ ಬಂದ ಬಳಿಕ ಬಾಲ ಮುದುಡಿ ಕುಳಿತಿದ್ದಾರೆ ಎಲ್ಲರೂ. ವಾಟ್ಸಪ್ನಲ್ಲಿ ಉದ್ದುದ್ದ ಬೈಯುವವರು, ಮೈಕ್ ಸಿಕ್ಕಿದ್ರೆ ಉದ್ದುದ್ದ ಮಾತಾಡುವವರು ಎಲ್ಲಿದ್ದಾರೆ ಈಗ? ಮನೆ ಮನೆಗೆ ತೆರಳಿ ಚಡ್ಡಿಯಲ್ಲಿ ಫೋಟೋ ತೆಗೆದ ಸಂದರ್ಭ ಹೋರಾಟದ ಮಾತನಾಡಿದ್ರು. ಆದರೆ ಅವರ ಸುದ್ದಿಯೇ ಇಲ್ಲ ಈಗ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಜಿಲ್ಲೆಯ ಜನರಿಗೆ ಅಭಿವೃದ್ಧಿ ಬೇಕು, ಇಲ್ಲಿನ ಜನ ಅತಿ ಹೆಚ್ಚಿನ ತೆರಿಗೆ ಕಟ್ಟುತ್ತಾರೆ. ಮೆಡಿಕಲ್ ಕಾಲೇಜು, ಪ್ರವಾಸೋದ್ಯಮಕ್ಕೆ ಇಲ್ಲಿ ಒತ್ತು ನೀಡಬೇಕು. ಇಲ್ಲಿನ ಜನರಿಗೆ ಪ್ರೀತಿ ವಿಶ್ವಾಸ ಬೇಕು. ನೀವು ಆದರೆ ಜನರನ್ನ ಮಂಗ ಮಾಡಿದ್ದು ಸಾಕು, ನೀವು ಇಷ್ಟರವರೆಗೆ ಜನರನ್ನ ಮಂಗ ಮಾಡಿದ್ದು ಸಾಕು ಎಂದು ಪರೋಕ್ಷವಾಗಿ ಒಂದು ಸಂಘಟನೆಗೆ ಮತ್ತೊಂದು ಪಕ್ಷಕ್ಕೆ ಹರಿಹಾಯ್ದಿದ್ದಾರೆ. ಒಂದು ಅಷ್ಟು ಬಡ್ದಾಕುದು, ವಾಟ್ಸಪ್ ಅಲ್ಲಿ ಏನು ಇದ್ದವರಿಗೆಲ್ಲ ಬೈಯೋದು, ಮೈಕ್ ಸಿಕ್ಕಿದ್ರೆ ಉದ್ದ ಭಾಷಣ ಕೊಡ್ತಾ ಇದ್ರಲ್ಲ, ಎಲ್ಲೂ ಐತಿ ಹೊಸ ಎಸ್ ಪಿ ಕಮಿಷನರ್ ಎಲ್ಲ ಬಂದಿದಾರಲ್ಲ, ಎಲ್ಲ ಬಹಳ ಮಜ್ಜಿ ಈಗ ಕೂತಿದ್ದಾರೆ. ಒಬ್ಬೊಂದು ಡಮ್ ಇಲ್ಲ, ಅವ್ರದೆಲ್ಲ ಚಡ್ಡಿಯಲ್ಲಿ ನಿಲ್ಲಿಸಿ ಪಾಠ ತೆಗೊಂಡು ಹೋಗಿದ್ದಾರೆ. ಇನ್ನು ಬಿಡ್ಲಿಗೆ ಮಾತ್ರ ಬಾಕಿ, ಸ್ಲೇಟ್ ಕೊಟ್ಟು ಬಿಡಿಸು. ಹಾಗೆ ಸುದ್ದಿ ಎಲ್ಲಿದೆ ಈಗ ನೋಡಿದ್ರೆ, ನೀವು ಕೇಳಿದ್ರೆ ಅದರ ಮೇಲೆ ಹೋರಾಟ ಯಾಕೆ ಮಾಡೋದಿಲ್ಲ? ದಮ್ಮು ಕೂಡ ಇಲ್ಲ. ಅದರಿಂದ ನಾನು ಹೇಳುವಂಥದ್ದು, ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಜನರಿಗೆ ನಮಗೆ ಪ್ರೀತಿ ವಿಶ್ವಾಸ ಬೇಕು, ಅಭಿವೃದ್ಧಿ ಬೇಕು. ನಾವು ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟುವವರು, ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು. ಇಲ್ಲಿ ಮೆಡಿಕಲ್ ಕಾಲೇಜು, ಟೂರಿಸಂಗೆ ಬೇಕಾಗುವಂತ ಕೆಲಸಗಳು ಆಗಬೇಕು. ನೀವು ಇಷ್ಟರೊಳಗೆ ಮಂಗ ಮಾಡಿದ ಹೋಯ್ತು, ಇನ್ನು ಜನನೇ ನಿಮ್ಮ ಮೇಲೆ ತಿರುಗಿ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ.